ಕುಡ್ಲ ಜಿಲ್ಲಾ ಗೃಹರಕ್ಷಕ ದಳದ ಕಚೇರಿಡು ಗೃಹರಕ್ಷಕ ಸಿಬ್ಬಂದಿಲೆಗೆ ಮಾಸ್ಕ್ ಬೊಕ್ಕ ಸ್ಯಾನಿಟೈಸರ್ಲೇನು ಅಂಗಾರೆ ಕಾಂಡೆ ವಿತರಣೆ ಮಾಡ್ತೀರಿ. ನೂದು ಜನ ಗೃಹರಕ್ಷಕ ಸಿಬ್ಬಂದಿಲೆಗೆ ಸ್ಯಾನಿಟೈಸರ್ ಬೊಕ್ಕ ಮಾಸ್ಕ್ಲೇನು ಒದಗಾದು ವಿತರಣೆ ಮಾಡ್ತದ ಪಾತೆರನ ಕುಡ್ಲ ಉರ್ವ ಸ್ಟೋರ್ ಭುವಿನ ಡೆಂಟಲ್ ಕ್ಲಿನಿಕ್ ದ ಡೆಂಟಲ್ ಸರ್ಜನ್ ಡಾಕ್ಟರ್ ಅಶ್ವಥ್ ಕುಮಾರ್ ಕೊರೋನಾ ಹಾವಳಿರ್ದು ಗೃಹರಕ್ಷಕರು ತಂಕಲ ಆರೋಗ್ಯ ಕಾತೋನರ ರಕ್ಷಣೆ ಮಲ್ಪರೆ ಅಕ್ಲೆಗೆ ಮಾಸ್ಕ್ ಬೊಕ್ಕ ಸ್ಯಾನಿಟೈಸರ್ಲೇನು ಕೊರೊಂದುಲ್ಲ ಕೊರೋನಾದ ಬಚಾವ್ ಆವಡಾಂಡ ಮಾಸ್ಕ್ ಪಾಡೋಡು ಅಂಚನೆ ಕೈಕ್ ಅಪಗಪಗ ಸ್ಯಾನಿಟೈಸರ್ಲೇನು ಪಾಡೊಂದು ಪೋಡು ಆರೋಗ್ಯನ ಕಾತೊನ್ನವೇ ಕೊರೋನಾದ ವಿರುದ್ಧ ಹೋರಾಟಡು ಭಾರಿ ಮುಖ್ಯ. ಕೊರೋನಾ ವಿರುದ್ಧ ಹೋರಾಟ ಮನ್ಪುನಾಗ ಸುರುಕಾದ ನಮ್ಮನ್ನು ನಮ್ಮ ರಕ್ಷಣೆ ಮನ್ಪುಡಾತನ ಪಂಡದು ಡಾಕ್ಟರ್ ಅಶ್ವಥ್ ನಾರಾಯಣ್ ತೆರಿಪಾಯರು. ಕೊರೋನಾ ಮುಂಜಾಗ್ರತಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಗೃಹರಕ್ಷಕ ದಳ ಅದರ ಕಮಾಂಡೆಂಟ್ ಆದ ಡಾಕ್ಟರ್ ಮುರಳಿ ಮೋಹನ್ ಇವರ ನೇತೃತ್ವದಲ್ಲಿ ರಕ್ಷಣೆ, ಸ್ವಚ್ಛತೆ ಮತ್ತು ಆರೋಗ್ಯ ಈ ಮೂರು ಮೂಲ ಉದ್ದೇಶ ಇಟ್ಟುಕೊಂಡು ನಡೆಯುವ ಈ ಕಾರ್ಯಕ್ರಮ ಮೊದಲ ಹಂತದಲ್ಲಿ ರಕ್ಷಣೆ, ಎಲ್ಲರಿಗೆ ಮೌತ್ ಮಾಸ್ಕನ್ನು N95 ಹಾಗೂ 3 ಲೇಯರ್ ಮಾಸ್ಕನ್ನು ಒದಗಿಸಿದ್ದಾರೆ. ಹಾಗೆ ಎರಡನೇ ಹಂತ ಸ್ವಚ್ಛತೆಗೋಸ್ಕರ ಸ್ಯಾನಿಟೈಸರ್ ಅತಿ ಮುಖ್ಯ. ಹಾಗೆ ಮೂರನೇ ಹಂತ ಆರೋಗ್ಯ. ಕೊರೋನಾದಲ್ಲಿ ಇರುವುದು ಇದು ಮೂರೇ. ಕೊರೋನಾಕ್ಕೆ ಯಾವುದೇ ಮದ್ದಿಲ್ಲ. ಗೃಹರಕ್ಷಕರು ಮೊದಲ ಹಂತವಾಗಿ ರಕ್ಷಣೆ ತೆಗೆದುಕೊಳ್ಬೇಕು. ಮೌತ್ ಮಾಸ್ಕ್ ಯಾವ ಹಂತದಲ್ಲಿ N95 ಹಾಕಬೇಕು ಅವರು ತಿಳಿಸಿರಬೇಕು. ಯಾವಾಗ ಬೇರೆ ಮಾಸ್ಕನ್ನು ಹಾಕಬೇಕು ಹೇಳಿ ಗೊತ್ತಿರ್ಬೋದು. ರೋಗಿಯ ಹತ್ತಿರ ನಾವು ಕೆಲಸ ಮಾಡುವಾಗ ನಾವು N95 ಮಾಸ್ಕನ್ನು ಉಪಯೋಗಿಸಬೇಕಾಗ್ತದೆ. ಉಳಿದ ಹತ್ತಿರದಲ್ಲಿ ಸಾಮಾನ್ಯ ಮಾಸ್ಕನ್ನು ಬಳಸಬಹುದು. ಹಾಗೆ ಸ್ವಚ್ಛತೆಗೋಸ್ಕರ ಸ್ಯಾನಿಟೈಸರ್ ಅದು ಅತಿ ಮುಖ್ಯ. ಸ್ವಚ್ಛತೆ ಇಲ್ಲಿ ಸ್ಯಾನಿಟೈಸರನ್ನು ಬಳಸುವಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗ್ತದೆ. ನಿಮ್ಮ ಮನೆಯಲ್ಲಿ ನೀವು ತೆಗೆದುಕೊಂಡು ಹೋಗುವಾಗ ಮಕ್ಕಳಿದ್ದರೆ ಅಥವಾ ಯಾವುದೇ ಗ್ಯಾಸ್ ಸ್ಟವ್ ಅದರ ಹತ್ತಿರವನ್ನು ಇಡಬಾರದು. ಅದನ್ನೆಲ್ಲ ಜಾಗ್ರತೆ ವಹಿಸಬೇಕು. ಎಲ್ಲರೂ ಒಬ್ಬೊಬ್ಬರಿಗೆ ಹೇಳಬೇಕಾಗ್ತದೆ ಅದನ್ನು ಎಲ್ಲಿ ಬೆಂಕಿ ತಾಗುವಲ್ಲಿ ಸ್ಯಾನಿಟೈಸರನ್ನು ಇಡಬಾರದು. ಸ್ವಚ್ಛತೆ ಹಾಗೂ ಆರೋಗ್ಯ ಅಂದರೆ ಎಲ್ಲರಿಗೂ ಇಮ್ಯುನಿಟಿ ಬೇಕು. ಅದರಲ್ಲಿ ಇರುವುದೇ ಇಮ್ಯುನಿಟಿ. ಆರೋಗ್ಯ ಬೇಕು. ನಮಗೆ ಇಮ್ಯುನಿಟಿ ಬೇಕಾದರೆ ಆಹಾರ ಬೇಕು. ಅದಕ್ಕಾಗಿ ಅಕ್ಕಿಯನ್ನು ವಿತರಿಸ್ತಿದ್ದಾರೆ. ಹಾಗೆ ಸಾರ್ವಜನಿಕರಿಗೆ, ಅಶಕ್ತರಿಗೆ, ವಲಸೆ ಕಾರ್ಮಿಕರಿಗೆ ಈಗ ನಡೀತಾ ಇದೆ ಎಲ್ಲ ಪರಿಸರದಲ್ಲಿ. ಅದು ಇನ್ನಷ್ಟು ಮುಂದುವರಿಯಲಿ. ಇದರಿಂದ ಗೃಹರಕ್ಷಕರು ಸದುಪಯೋಗ ಪಡ್ಕೊಂಡು ಅವರಿಂದ ಸಮಾಜ ಸೇವೆ ಆಗಬೇಕು. ಮೊದಲ ಹಂತದಲ್ಲಿ ಅವರು ಸದೃಢರಾಗಬೇಕು. ಗೃಹರಕ್ಷಕರು ಅವರು ಸದೃಢರಾದರೆ ಸಮಾಜ ಅಭಿವೃದ್ಧಿ ಆಗುತ್ತದೆ. ಇದು ಮುಖ್ಯ ಮೂಲ ಉದ್ದೇಶ. ಅವರಿಗೆ ಯಶಸ್ಸು ಸಿಗಲಿ. ಡಾಕ್ಟರ್ ಮುರಳಿ ಕಮಾಂಡೆಂಟ್ಗೆ ಇಂಥ ಕಾರ್ಯಕ್ರಮ ಇನ್ನಷ್ಟು ಮಾಡಲು ಎಲ್ಲರಿಗೆ ಯಶಸ್ಸು ಸಿಗಲಿ ಎಂದು ನಾನು ಹಾರೈಸ್ತೇನೆ. ಕೊರೋನಾ ವಿರುದ್ಧದ ಹೋರಾಟಡು ಕೈ ಜೋಡಿಸಾದು ಜನ ಸೇವೆಡುಪ್ಪುನ ಗೃಹರಕ್ಷಕರು ತಂಗಲ ಆರೋಗ್ಯ ಸುರಕ್ಷತೆಯನ್ನು ಕಾತೊನ್ನ ಭಾರಿ ಮುಖ್ಯ. ಅಂಚಾದು ಅಕ್ಲೆಗೆ ಮಾಸ್ಕ್ ಬೊಕ್ಕ ಸ್ಯಾನಿಟೈಸರ್ಲೇನು ಡಾಕ್ಟರ್ ಅಶ್ವಥ್ ನಾರಾಯಣರ ಪ್ರಾಯೋಜಕತ್ವಡು ಒದಗಾದ ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ತೆರಿಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಗೃಹರಕ್ಷಕರಿಗೆ ಈ ಕೊರೋನಾ ಕ್ರೈಸಿಸ್ನ ಸಂದರ್ಭದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿ ಸೋಂಕು ತಗಲಬಾರದು ಅಂತ ಹೇಳುವ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮವರೇ ಆದಂತಹ ಡಾಕ್ಟರ್ ಅಶ್ವಥ್, ಖ್ಯಾತ ದಂತವೈದ್ಯರು, ಮಂಗಳೂರಿನವರು, ನಮ್ಮ ಗೃಹರಕ್ಷಕರಿಗೆ ಮೌತ್ ಮಾಸ್ಕ್, ಮುಖ ಕವಚ ಅಂತ ನಾವೇನು ಹೇಳ್ತೇವೆ, ಹಾಗೆಯೇ ಗ್ಲೌಸ್, ಕೈ ಕವಚ ಅಂತ ನಾವೇನು ಹೇಳ್ತೇವೆ, ಅದೇ ರೀತಿ ಸ್ಯಾನಿಟೈಸರ್, ಕೈಯನ್ನು ನಾವು ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸರ್, ಕೈಯನ್ನು ಕ್ಲೀನ್ ಮಾಡಿಕೊಳ್ಬೇಕು, ಯಾವುದೇ ಸೋಂಕು ತಗಲಬಾರದು ಅಂತ ಉದ್ದೇಶದಿಂದ ಅವರೇ ನಮಗೆ ಎಲ್ಲ 100 ಗೃಹರಕ್ಷಕರಿಗೆ ಈ ರೀತಿಯ ಒಂದು ಮೌತ್ ಮಾಸ್ಕ್ಗಳನ್ನು, ಸ್ಯಾನಿಟೈಸರ್ಗಳನ್ನು, ಕೈ ಚೀಲಗಳನ್ನು ಅವರು ಪ್ರಾಯೋಜಕತ್ವ ನೀಡಿ ನಮಗೆ ಕೊಡ್ತೇನೆ ಅಂತ ಹೇಳಿ ಅವರು ನಮ್ಗೆ ಹೇಳಿದರು. ಇವತ್ತು ನಮಗೆ ಸ್ಯಾನಿಟೈಸರ್ ನಮಗೆ ದೊರಕಿದೆ. ಸೊ ನಮ್ಮ ಎಲ್ಲ ಗೃಹರಕ್ಷಕರು
ನಿಷ್ಕಾಮ ಸೇವೆ ಮಾಡುವಂಥ ಗೃಹ ರಕ್ಷಕರು ಕೆಲಸ ಮಾಡುವಾಗ ಅವರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು, ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು ಅಂತ ದೃಷ್ಟಿಯಿಂದ ಇವತ್ತು ನಾವು ಈ ಸ್ಯಾನಿಟೈಸರನ್ನು ಸಾಂಕೇತಿಕವಾಗಿ ನಾವು ಇವತ್ತು ಕೊಡ್ತಾ ಇದ್ದೇವೆ. ಎಲ್ಲ ಗೃಹ ರಕ್ಷಕರನ್ನು ಒಂದು ಸೇರಿಸಿ ತೊಂದರೆ ಆಗಬಾರದು ಅಂತ ದೃಷ್ಟಿಯಿಂದ ಸಾಂಕೇತಿಕವಾಗಿ ಒಂದಷ್ಟು 10 ಗೃಹ ರಕ್ಷಕರಿಗೆ ಡಾಕ್ಟರ್ ಅಶ್ವಥ್ ಅವರು ಇದನ್ನು ಸ್ಯಾನಿಟೈಸರನ್ನು ಕೊಟ್ಟು ತಂಕ್ಲೆಗೆ ಮಾಸ್ಕ್ ಬೊಕ ಸ್ಯಾನಿಟೈಸರ್ಲೇನು ಒದಗಾದು ದಿಂಜ ಉಪಕಾರ ಮಲ್ತದೇರು. ಆರೋಗ್ಯ ಸುರಕ್ಷಿತದ ದೃಷ್ಟಿಡ್ ಇಂದು ದಿಂಜ ಅಗತ್ಯ ಪಂಡದು ಗೃಹ ರಕ್ಷಕ ಸಿಬ್ಬಂದಿ ನತಾಲಿಯಾ ಅಭಿಪ್ರಾಯಿಸಿದರು. ಕೊರೋನಾ ರೋಗದಿಂದಾಗಿ ಎಲ್ಲರೂ ಈಗ ಭಯಭೀತರಾಗಿದ್ದಾರೆ. ಅದಕ್ಕೆ ನಮ್ಮ ಆತ್ಮರಕ್ಷಣೆಗಾಗಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಹಾಗೂ ನಮಗೆ ಕೈಗಳ ರಕ್ಷಣೆ, ಬಾಯಿ ಮೂಲಕ, ಹಾಗೆ ಆರೋಗ್ಯದ ಹೆಚ್ಚಿನ ಗಮನ ಇರಿಸಬೇಕು ನಾವು. ಅದಕ್ಕೆ ಬೇಕಾಗಿ ಸ್ಯಾನಿಟೈಸರನ್ನು ಆವಾಗ ಉಪಯೋಗಿಸ್ತಾ ಇದ್ದರೆ ನಾವು ನಮ್ಮ ಕೈಗಳನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳಬೇಕಾಗಿ. ಗೃಹ ರಕ್ಷಕ ಸಿಬ್ಬಂದಿ ರಮೇಶ್ ಭಂಡಾರಿ ಸಭೆ ಸುಧಾರಿಕೆ ಮಲ್ತೇರು.